ಆದ್ರೆ ಬರಬೇಕು, ಟೀಚಿಂಗ್ ಬರಬೇಕು, ಅದು ಅರ್ಥ ಮಾಡ್ಕೊಂಡು ಕ್ರಿಕೆಟ್ ಆಡಬೇಕು ಅಂತ ಕ್ರಿಕೆಟ್ ಅಷ್ಟೇ. ಫಾಸ್ಟ್ ಬೌಲರ್ ಆಗಿ ಏನಂದ್ರೆ ಯಾವ ರೀತಿ ಬ್ಯಾಟ್ಸ್ಮನ್ ವರ್ಚಸ್ಸಿಗೆ ಹೆಚ್ಚು ಅವಕಾಶ ಬರುತ್ತೆ, ಯಾವ್ದು ಯೂಸ್ಫುಲ್ ಆಗುತ್ತೆ, ಎಸ್ಪೆಷಲಿ ಲಿಮಿಟೆಡ್ ಓವರ್ ಮ್ಯಾಚ್ ಸರ್? ಈಗ ಎಸ್ಪೆಷಲಿ ಸಿರ್ಗುಪ್ಪ ಹೇಳೋ ಪ್ರಕಾರ ನಮ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಂದ್ರೆ ನಿಮ್ದು ಯಾವ ಸ್ಟ್ರಾಂಗ್ ಡೆಲಿವರಿ ಅಂದ್ರೆ ನಿಮ್ಗೆ ಯಾವ ತರ ಕಾನ್ಫಿಡೆನ್ಸ್ ಇದೆ, ನಿಮ್ಗೆ ಇವಾಗ ಸ್ಲೋ ರನ್ ಹಾಕಿದ್ರೆ ಅದ್ರಲ್ಲಿ ಕಾನ್ಫಿಡೆನ್ಸ್ ಇದ್ರೆ ನೀವು ಅದನ್ನೇ ಜಾಸ್ತಿ ಹಾಕ್ಬೋದು. ನಿಮ್ಗೆ ಯಾರ್ಕರ್ ಜಾಸ್ತಿ ಬೀಳ್ತಾ ಇದ್ರೆ ಆ ದಿನಕ್ಕೆ, ಯಾಕಂದ್ರೆ ಹೇಳ್ಬೋದು ಯಾರ್ಕರ್ ಈ ಬಾಲ್ ಹಾಕ್ಬೇಕು, ಈ ಬಾಲ್ ಸ್ಲೋ ರನ್, ಬಟ್ ಆ ದಿನ ನಿಮ್ಗೆ ಬೀಳ್ತಾ ಇರ್ಲಿಲ್ಲ ಯಾರ್ಕರ್ ಮಾಡಕ್ಕೆ ಹೋಗ್ಬಾರ್ದು. ನಿಮ್ದು ಯಾವ ಸ್ಟ್ರಾಂಗ್ ಪಾಯಿಂಟ್, ನಿಮ್ಗೆ ಈಗ ಸ್ಲೋ ರನ್ ಚೆನ್ನಾಗಿ ಬೀಳ್ತಾ ಇದ್ರೆ ಅದನ್ನೇ ಮಾಡಿ, ವೇರಿಯೇಟ್ ಮಾಡಿ. ವೇರಿಯೇಷನ್ ಮಾಡಿದಷ್ಟು ನಿಮ್ಗೆ ಒಳ್ಳೇದು. ನಾನು ಸ್ಲಾಗ್ ಓವರ್ಸ್ ಅಲ್ಲಿ ನಿಮ್ ಬ್ಯಾಟ್ಸ್ಮನ್ಗಳಿಗೆ 2020 ಬಂದಾಗಿಂದ ಎಲ್ಲಾ ಬಾಲ್ ಹೊಡಿತಾರೆ. ನೀವು ಯಾವಾಗ ನಿಮ್ ಫೇಸ್ ವೇರಿ ಮಾಡ್ತಾರೆ, ಜೋರಾಗಿ ಆದಷ್ಟು ಜೋರ ಹೊಡಿತಾರೆ ಬ್ಯಾಟ್ಸ್ಮನ್. ನೀವು ವೇರಿ ಮಾಡೋಷ್ಟು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನೀವು ಹೇಳ್ದಂಗೆ ಬೌಲಿಂಗ್ ಕೋಚ್ ವೆಂಕಟೇಶ್ ಪ್ರಸಾದ್ ಇದ್ದಾಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗೇ ಮಾಡ್ತಾರೆ. ಅವ್ರಿಗೆ ಗೊತ್ತು ಇವಾಗ ಕಮ್ಯುನಿಕೇಶನ್ ಇರೋದು ಮೇನ್. ನಮ್ಮ ಇಂಡಿಯನ್ಸ್ ಚೆನ್ನಾಗಿ ಗೊತ್ತು ಬೌಲರ್ಸ್ ಯಾವ ತರ ಕಂಡೀಷನ್ ಯಾವ ತರ ಮಾಡ್ತಾರೆ. ಈಗ ಈಚೆ ಅವ್ರು ಬಂದು ಅವ್ರು ಹೇಳ್ಬೇಕಾದ್ರೆ ಕಮ್ಯುನಿಕೇಟ್ ಅಷ್ಟು ಕಷ್ಟ ಆಗುತ್ತೆ. ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ. ಸ್ವಲ್ಪ ಬೌಲರ್ಸ್ ಏನಂದ್ರೆ ಅವ್ರು ಏನಾದ್ರು ಇಂಗ್ಲೀಷ್ ಏನ್ ಹೇಳ್ತಾರೋ ಅದನ್ನ ಅರ್ಥ ಆಗುತ್ತೆ. ಅವ್ರು ಹೂ ಅಂತಾರೆ, ಬಟ್ ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನು ಗೊತ್ತಾಗುತ್ತೆ. ಸೊ ಕಮ್ಯುನಿಕೇಶನ್ ಇವಾಗ ವೆಂಕಟೇಶ್ ಪ್ರಸಾದ್ ಇದ್ದಾಗ ಅವ್ರಿಗೆ ಗೊತ್ತು ಯಾವ ತರ ಬೌಲರ್ ಏನು ಅಂತ. ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಈ ತರ ಮಾಡ್ಬೇಕು, ಅವ್ರಿಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಅದೇ ಅರ್ಥ ಆಗೋದು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಒಂದು ಸಿಚುವೇಶನ್ ಅಂದ್ರೆ ವೆಂಕಟೇಶ್ ಪ್ರಸಾದ್ ಹೇಳ್ಬೇಕಂದ್ರೆ ಅವ್ರು ಮಾಡಿದಾಗ ಯಾಕೆ ಇಂಪ್ರೂವ್ ಆಯ್ತು ಇಶಾಂತ್ ಶರ್ಮಾ ಹೇಳ್ಬೋದು, ನಿಂಕಿ ಅಲ್ಲಿ ನಿಂತ್ಕೊಂಡು ಮಾಡಿಸೋದು. ಅದು ಬೌಲರ್ ಅವ್ರು ಮಾಡಿದ್ರೆ ಅವ್ರು ನಿಂತ್ಕೊಂಡು ಮಾಡಿಸೋದು. ಯಾಕೆ ಈ ತರ ಮಾಡಿರ್ಬೋದು. ಆ ಪ್ರಿಪೇರ್ಡ್ ಮ್ಯಾಚ್ಗಿನ 1 hour ಮುಂಚೆನೆ ವೆಂಕಟೇಶ್ ಪ್ರಸಾದ್ ಬಂದು ಮಾರ್ಕಿಂಗ್ ಎಲ್ಲ ಮಾಡಿರ್ಬೋದು. ಆ ಸ್ಟೆಪ್ಸ್ ಇರಲಿ ಇದೆಲ್ಲ ಹಾಕಿ ಮೆಜರ್ಮೆಂಟ್ ಹಾಕಿ ಬೌಲರ್ಗೆ ಇದು ಕೊಡೋದು. ಆ ಥರ ಪ್ರಿಪರೇಷನ್ ಈಗ ನಾವು ಆ ಥರ ನೋಡ್ತಾ ಇಲ್ಲ. ಅದು